ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಇದು ಎಲ್ಲರಿಗೂ ಗೊತ್ತಿದ್ದದ್ದೇ ನೋಡಿ, ಅರವೆ ಸೊಪ್ಪು. ಇದಕ್ಕೆ ದಂಟಿನ ಸಾರು ಅಂತ ಹೇಳ್ತೀವಿ ನಾವು. ದಂಟಿನ ಸೊಪ್ಪಿನ ಸಾರು ಅಂದರೆ ಬೇಳೆ ಹಾಕ್ಕೊಂಡು ಸಾರು ಮಾಡೋದು. ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ದಂಟಿನ ಸೊಪ್ಪು ಅಂದರೆ ಸೊಪ್ಪಿನ ಸಾರಿಗೆ ಬೇಳೆ ತೊಳ್ಕೊಂಡಿಟ್ಟಿದ್ದೇನೆ. ಹಾಗೆ ಸೊಪ್ಪು ಹಾಕ್ಕೊಳ್ತಿದ್ದೇನೆ. ತೊಳೆದ ಸೊಪ್ಪು, ತೊಳೆದು ಕಟ್ ಮಾಡಿಕೊಂಡಂಥ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಇದು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಪಲ್ಯ ಮಾಡ್ತಾರೆ, ಆದರೆ ಈಗ ಸಾರು ಮಾಡೋದನ್ನ ಮಾಡೋದಿಲ್ಲ, ಕಡಿಮೆ ಅಲ್ವಾ, ಅದಕ್ಕೆ ತೋರಿಸ್ತಿದ್ದೇನೆ. ಇದಕ್ಕೆ ಉಪ್ಪು ನಾವು ಆಮೇಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಇನ್ನು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಬೇಯಲಿಕ್ಕೆ ಇಡ್ತೇನೆ. ನೋಡಿ, ಸೊಪ್ಪಿನ ಸಾರಿಗೆ ಈಗ ಒಂದು 10 ರಿಂದ 12 ಮೆಣಸು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ನೋಡಿ, ಈಗ ಉಬ್ಬಿ ಬಂದರೆ ಸಾಕು. ಧನಿಯಾ 2 ಸ್ಪೂನು, ಹಾಗೆ ಸಾಸಿವೆ 1/2 ಸ್ಪೂನು, ಜೀರಿಗೆ 1/2 ಸ್ಪೂನು, ಒಂದು 1/2 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತೇನೆ. ಒಂದು 10 ಕಾಳು ಮೆಂತ್ಯ ಹಾಕ್ಕೊಳ್ತೇನೆ. ಹುರ್ಕೊಂಡ ಮೆಣಸು, ಹಾಗೆ ಒಂದು 1.5 ಕಪ್ ತೆಂಗಿನಕಾಯಿ, ಹುರ್ಕೊಂಡ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹುಳಿ, ಒಂದು 1/4 ಟೀ ಸ್ಪೂನ್ ಅರಿಶಿಣ, ನೀರುಳ್ಳಿ 1/2, 2 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಈಗ ಇದು ಬೆಂದಿದೆ. ಇದಕ್ಕೆ ನಾವು ಉಪ್ಪು ಹಾಕಲಿಲ್ಲ, ಈಗ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಂದು 2 ನಿಮಿಷ ಕುದೀಲಿ, ಆಮೇಲೆ ಖಾರ ಸೇರಿಸುವ. ಈಗ ನೋಡಿ, 2 ನಿಮಿಷ ಆಯಿತು, ಇದು ಕುದೀತಾ ಉಂಟು. ಇದಕ್ಕೆ ನಾವು ಮಸಾಲವನ್ನು ಸೇರಿಸ್ಕೊಳ್ಳುವ. ನೋಡಿ, ಇದು ಟೊಮೆಟೊ ಇಲಿಕ್ಕಿಡುವಾಗ ಹಾಕಲಿಲ್ಲ, ಹಾಗಾಗಿ ಈಗ ನೋಡಿ ಹಾಕ್ತಿದ್ದೇನೆ. ನೋಡಿ, ಇದು ಮುಕ್ಕಾಲು ಬೆಂದಿದೆ. ಈಗ ಇದು ಅದಕ್ಕೆ ಸೇರಿಸ್ತೇನೆ. ಈಗ ಇದಕ್ಕೆ ಸೇರಿಸ್ಕೊಂಡು ಈಗ ಅದೇ ಪಾತ್ರೆಯಲ್ಲಿ ಹಿಂಗು ಕಲಸಿಕೊಂಡು ಹಾಕ್ತಿದ್ದೇನೆ. ಹಿಂಗು ಸ್ವಲ್ಪ. ನೋಡಿ, ಸೊಪ್ಪಿನ ಸಾರು ತುಂಬ ಚೆನ್ನಾಗಿ ಬಂದಿದೆ. ಇದು ಇಡ್ಲಿಗೆ, ದೋಸೆಗೆ, ಮುದ್ದೆಗೆ ಎಲ್ಲ ಒಳ್ಳೆಯದಾಗುತ್ತೆ. ಹಾಗೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಂದು ಚೂರು ಉಪ್ಪಿನಕಾಯಿ ಮತ್ತು ಇಂಥ ಒಂದು ಸಾರಿದ್ದರೆ ನೋಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡಿ ತಿನ್ನಿ.
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೇನೆ. ಬಾಯ್.